ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಸುಟ್ಟು ಭಸ್ಮವಾಗಿ ಕಾರು ಚಾಲಕ ಅಪಾಯದಿಂದ ಪಾರಾದಂತಹ ಘಟನೆ ಮಂಗಳೂರು ನಗರದ ಪಿವಿಎಸ್ ಬಳಿ ನಡೆದಿದೆ. ಡಾಕ್ಟರ್ ಸುಶ್ಯಾಮ್ ಎಂಬುವರು ಅಪಾಯದಿಂದ ಪಾರಾದ ಕಾರು ಚಾಲಕರಾಗಿದ್ದಾರೆ. ಇನ್ನು ಘಟನೆ ಕುರಿತಂತೆ ವಿವರಿಸಿದ ಸುಶ್ಯಾಮ್ ಅವರು, ಕಾರಿನಲ್ಲಿ ಬೆಂಕಿ ಹೊತ್ತಿಕೊಂಡ ತಕ್ಷಣ ಕಾರು ನಿಲ್ಲಿಸಿದ್ದೇವೆ. ನಾವು ಈ ಕಾರನ್ನ ಖರೀದಿ ಮಾಡಿ ಕೇವಲ 6 ವರ್ಷ ಆಗಿದೆ ಅಷ್ಟೇ. ಇದಕ್ಕಿದ್ದಂತೆ ಮೊದಲು ನಮಗೆ ಯಾವುದೇ ಸಮಸ್ಯೆಗಳು ಕಂಡು ಬಂದಿರಲಿಲ್ಲ ಎಂದು ಬೇಸರ ತೋಡಿಕೊಂಡರು. ಈ ಕುರಿತು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ್ಯಕ್ಚುಲಿ ನಮ್ಮ ಮುಲ್ಪ ಪಿ ವಿ ಎಸ್ ಆದಿಂಚು ಬರೋಂದಿಪ್ಪನಾಗನೇ ಹೊರನೆ ಗಾಡಿ ಬಂದು ಬೂರ್ದು ಬೊಕ್ಕ ಪುಗೆ ಬರ್ರೆ ಸ್ಟಾರ್ಟ್ ಆಂಡೆ ಎದುರುಡ್ದು ಜತ್ತದ ತೂನಾಗ ತೂಪತ್ತದಿತ್ತಂಡು ಮತ್ತು ಸುತ್ತಾಡ್ದು ಮತ್ತೆ ಹೆಲ್ಪ್ ಮಾಡ್ಪರೆ ಬತ್ತೇರು ರಪ್ಪ ಲಕ್ಕಿಲಿ ಬೇಗನೆ ತೂ ತೆಕ್ಕಾದ ಬುಡಿಯ ಸೊ ಜಾಸ್ತಿ ದಾಲ ಆತಜಿ ಕಾರ್ ಫೋರ್ಡ್ದು ಇಕೋ ಸ್ಪೋರ್ಟ್ ಕಾರ್ ನಮ್ಮ ಒಂದು 6 years ಆತಂಡು 1 lakh kilometers ನಡತದನು. ಸೊ ಆ್ಯಕ್ಚುಲಿ ಎಡ್ಡೆ ಕಂಡೀಷನ್ ಇತ್ತನ ಗಾಡಿ ದಯಗಾತನ ನಲ್ಲ ಗೊತ್ತು.